ಕರುನಾಡಿನ ಗಂಡುಕಲೆ ಯಕ್ಷಗಾನ ಗಲ್ಫ್ ರಾಷ್ಟ್ರದಲ್ಲೂ ಮಾರ್ದನಿಸಿದೆ. ಮರಳುಗಾಡಿನಲ್ಲೂ ಪಟ್ಲ ಸಂಭ್ರಮ ಹೊಸ ಚೈತನ್ಯವನ್ನ ಮೂಡಿಸಿದೆ. ನೂರಾರು ಕಲಾವಿದರು, ಸಾವಿರಾರು ಅಭಿಮಾನಿಗಳನ್ನು ಪಟ್ಲ ಸಂಭ್ರಮ ಒಂದುಗೂಡಿಸಿದೆ. ಈ ಎಲ್ಲ ಸಂಭ್ರಮ ಸಡಗರಕ್ಕೆ ದುಬೈಯ ಶೇಖ್ ರಶೀದ್ ಆಡಿಟೋರಿಯಂ ಸಾಕ್ಷಿಯಾಯಿತು. ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ದುಬೈ ಘಟಕ ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಅತಿಥಿ ಕಲಾವಿದರ ಸಮ್ಮಿಲನದಲ್ಲಿ ಪಟ್ಲ ಸಂಭ್ರಮ 2019 ಕಾರ್ಯಕ್ರಮ ದುಬೈ ಕರಮಾದ ಶೇಖ್ ರಶೀದ್ ಆಡಿಟೋರಿಯಂನಲ್ಲಿ ಅದ್ದೂರಿಯಾಗಿ ನಡೆಯಿತು. ದುಬೈ ಯಕ್ಷಗಾನ ಇತಿಹಾಸದಲ್ಲೇ ಕಿಕ್ಕಿರಿದು ಸೇರಿದ ದಾಖಲೆಯ ಜನಸಾಗರ ಮತ್ತು ಒಂದು ಪೂರ್ಣ ಪ್ರಮಾಣದ ವೃತ್ತಿಪರ ಮೇಳದ ಪ್ರಸ್ತುತಿಗೆ ಸರಿಮಿಗಿಲಾದ ಪ್ರದರ್ಶನ, ಕರಾರುವಕ್ಕಾದ ಸಮಯ ಪಾಲನೆ, ಶಿಸ್ತುಬದ್ಧ ವ್ಯವಸ್ಥೆಗಳ ಮೂಲಕ ದುಬೈ ಯಕ್ಷಗಾನ ಇತಿಹಾಸದಲ್ಲೇ ದಾಖಲೆಯನ್ನ ನಿರ್ಮಿಸಿತು. ವಾಸುದೇವ ಭಟ್ ಪುತ್ತಿಗೆ ಮತ್ತು ಲಕ್ಷ್ಮೀಕಾಂತ್ ಭಟ್ಟರ ನೇತೃತ್ವದ ಪುರೋಹಿತರ ತಂಡ ಚೌಕಿ ಪೂಜೆಯನ್ನ ನೆರವೇರಿಸಿದ್ದು, ದುಬೈ ಯಕ್ಷಗಾನ ಅಭ್ಯಾಸ ತರಗತಿಯ ಬಾಲ ಕಲಾವಿದರ ತಂಡ ಮತ್ತು ವಿದ್ಯಾರ್ಥಿಗಳಿಂದಾಗಿ ಸೊಗಸಾಗಿ ಮೂಡಿಬಂದ ಪೂರ್ವರಂಗ ಪ್ರಸ್ತುತಿ ರಂಗ ಪ್ರದರ್ಶನಕ್ಕೆ ಚಾಲನೆಯನ್ನ ಒದಗಿಸಿತು. ಆ ಬಳಿಕ ನಡೆದ ಹಾಸ್ಯ ವೈಭವದಲ್ಲಿ ಚಲನಚಿತ್ರ ನಟ ಅರವಿಂದ ಬೋಳರ್ ಮತ್ತು ದಿನೇಶ್ ಶೆಟ್ಟಿಗಾರ್ ಕೊಡಪದವು, ಕರುಣಾಕರ ಶೆಟ್ಟಿಗಾರ್, ಕಾಶಿ ಪಟ್ಲರ ಸುಮಧುರ ಹಾಡುಗಾರಿಕೆಯೊಂದಿಗೆ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ಮುಳುಗೇಳಿಸಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ತುಳುನಾಡ ಮಾಣಿಕ್ಯ ನಟ ಅರವಿಂದ್ ಬೋಳಾರ್ ಮತ್ತು ನಟ ಅರ್ಜುನ್ ಕಾಪಿಕಾಡ್ ಭಾಗವಹಿಸಿದ್ದು, ನಟ ಪುನೀತ್ ಪಟ್ಲರ ಸಾಧನೆಯಿಂದ ಸಂತೋಷಪಟ್ಟು ಯಕ್ಷಾಶ್ರಯ ಯೋಜನೆಗೆ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದ್ರು. ಯಕ್ಷಗಾನ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಈ ಯಕ್ಷಗಾನದ ವಿಷಯ ಅಂದ್ರೆ ಕನ್ನಡ ಭಾಷೆಯ ಸಾಹಿತ್ಯ. ಅಂದರೆ ಬಳಸುವ ಪದದಲ್ಲಿ ಒಂದು ಪದನೂ ಬೇರೆ ಯಾವ ಭಾಷೆಯದು ಬರದೆ ಯಕ್ಷಗಾನದಲ್ಲಿ ಬರೋದು ಕನ್ನಡ. ಸೊ ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ಅದಕ್ಕೆ ಯಕ್ಷಗಾನ ತುಂಬಾ ದೊಡ್ಡ ಮಟ್ಟದ ಕಾರಣ. ಕನ್ನಡವನ್ನು ಇವತ್ತು ಉಳಿಸಿದ್ದು ಯಕ್ಷಗಾನ ಮಾತ್ರ. ಶುದ್ಧವಾದ ಕನ್ನಡವನ್ನು ನಾನು ಉದ್ಘೋಷವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಯಾವ ಕಲೆಯನ್ನು ಬೇಕಾದ್ರೆ ನೀವು ತಗೊಳ್ಳಿ, ಅದರಲ್ಲಿ ಒಂದಲ್ಲ ಒಂದು ಲ್ಯಾಂಗ್ವೇಜ್ಗಳು ಸೇರಿಯೇ ಸೇರ್ತದೆ. ಯಕ್ಷಗಾನದಲ್ಲಿ ಇವತ್ತು ಇಡೀ ದೇವಿ ಮಹಾತ್ಮೆ ಪ್ರಸಂಗ ಇದೆ. ಒಂದೇ ಒಂದು ಬೇರೆ ತುಣುಕು ನಿಮಗೆ ಸಿಕ್ಕಿದ್ರೆ ಮತ್ತೆ ಹೇಳಿ. ನೀವು ಶುದ್ಧವಾದ ಕನ್ನಡವನ್ನು ಉಳಿಸಿದ್ದು ಇವತ್ತಿಗೂ ಯಕ್ಷಗಾನ ಕಲೆ. ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಇವತ್ತು ಇಂತಹ ಪುಣ್ಯಾತ್ಮರೆಲ್ಲ ಸೇರಿ ಇಷ್ಟು ಒಳ್ಳೆಯ ಸಭ್ಯ ಪ್ರೇಕ್ಷಕರನ್ನು ಅತ್ಯುತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ದುಬೈ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಹೃತ್ಪೂರ್ವಕವಾಗಿ ಮೊದಲಾಗಿ ವಂದಿಸ್ತಾ ಇದ್ದೇನೆ. ಈ ಅದ್ದೂರಿ ದುಬೈ ಪಟ್ಲ ಸಂಭ್ರಮ 2019ರಲ್ಲಿ ಭಾಗವಹಿಸಲೆಂದೇ ಊರಿನಿಂದ ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಸದಸ್ಯರುಗಳು ಆಗಮಿಸಿದ್ರು. ಅಲ್ಲದೆ ಕಾರ್ಯಕ್ರಮದ ಮೂಲ ಆಶಯದಂತೆ ದಾನಿಗಳ ಸಹಕಾರದಿಂದ 17 ಲಕ್ಷಗಳ ದೇಣಿಗೆಯನ್ನ ದುಬೈ ಘಟಕದ ವತಿಯಿಂದ ಘೋಷಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಸುಧೀರ್ ಕುಮಾರ್ ಶೆಟ್ಟಿ, ಸುಜಾತ್ ಶೆಟ್ಟಿ, ಹರೀಶ್ ಸೇರಿಗಾರ್, ಪ್ರವೀಣ್ ಕುಮಾರ್ ಶೆಟ್ಟಿ ವಕ್ವಾಡಿ, ಅನಂತ ಶೆಣೈ, ಗುಣಶೀಲ ಶೆಟ್ಟಿ, ಹರೀಶ್ ಬಂಗೇರ, ವಾಸುದೇವ ಭಟ್ ಪುತ್ತಿಗೆ, ರಘುರಾಮ ಶೆಟ್ಟಿ ಅಜಮಾನ್, ಪಟ್ಲ ಟ್ರಸ್ಟ್ ದುಬೈ ಘಟಕದ ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿ, ಕೋಶಾಧಿಕಾರಿ ಹಾಗೂ ದುಬೈ ಯಕ್ಷಗಾನ ಅಭ್ಯಾಸ ತರಗತಿಯ ಸಂಚಾಲಕರಾದ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮೊದಲಾದವರು ಭಾಗವಹಿಸಿದ್ರು.